ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದ ನಗರಸಭೆ ಆವರಣದಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ, ಹಿರಿಯೂರು ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ಹೊರಗುತ್ತಿಗೆ ನೌಕರರ ಸಂಘ, ಹಿರಿಯೂರು ಶಾಖೆಯ ನೇತೃತ್ವದಲ್ಲಿ ಜುಲೈ 1 ಶುಕ್ರವಾರದಿಂದ ರಾಜ್ಯಾದ್ಯಂತ ನಗರ ನೈರ್ಮಲ್ಯ ಸ್ವಚ್ಛತೆ ಸ್ಥಗಿತಗೊಳಿಸಿ ಹಮ್ಮಿಕೊಳ್ಳಲಾಗಿದ್ದ ಅನಿರ್ದಿಷ್ಟಾವಧಿ 3ನೇ ದಿನಕ್ಕೆ ಕಾಲಿಟ್ಟಿದ್ದು, ಹೊರಗುತ್ತಿಗೆದಾರರಾದ ಪೌರ ಕಾರ್ಮಿಕರು, ವಾಹನ ಚಾಲಕರು, ಡಾಟಾ ಎಂಟ್ರಿ ಆಪರೇಟರ್ಗಳು, ವಾಟರ್ ಮ್ಯಾನ್ಗಳು ಇಂದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ವೇಳೆ ನಮ್ಮ ತುಮಕೂರು ಮಾಧ್ಯಮದ ಜೊತೆಗೆ ಮಾತನಾಡಿದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರಸಭೆ ಕಾರ್ಯಾಲಯದ ಮಾಜಿ ಉಪಾಧ್ಯಕ್ಷರಾಗಿದ್ದ ಜ್ಯೋತಿಲಕ್ಷ್ಮಿ ಗೋಪಿ ಯಾದವ್, ನಾನು ನಗರಸಭೆಯ ಮಾಜಿ ಉಪಾಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದು, ಈಗಲೂ ಸಹ ಕಾರ್ಮಿಕ ವಿಭಾಗದಲ್ಲಿ ಕಾರ್ಯಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಗುತ್ತಿಗೆ ಕಾರ್ಮಿಕರು ಜೀವನ ನಡೆಸುವುದು ತುಂಬಾ ದುರಸ್ಥವಾಗಿದೆ. ಇಂತಹ ಸಂದರ್ಭದಲ್ಲಿ ಗುತ್ತಿಗೆ ಆಧಾರದ ನೌಕರರನ್ನು ಕಾಯಂಗೊಳಿಸಿದರೆ ಅವರ ಕುಟುಂಬ ಜೀವನ ನಡೆಸಲು ಅನುಕೂಲವಾಗುತ್ತದೆ ಎಂದರು. ಸರ್ಕಾರ ಇಂದು ಪೌರ ಕಾರ್ಮಿಕರಿಗೆ ಸಂಕಷ್ಟ ಭತ್ಯೆ 2,000 ಘೋಷಿಸಿದೆ. ಈ ಸಂದರ್ಭದಲ್ಲಿ ಸರ್ಕಾರ ಐಪಿಡಿ ಸಾಲಪ್ಪ ವರದಿ, ಚಂದ್ರಶೇಖರ ಸಮಿತಿ ವರದಿ ಹಾಗೂ ರಾಷ್ಟ್ರೀಯ ಕಾನೂನು ಶಾಲೆಯ ವರದಿಗಳಿಗೆ ಸರ್ಕಾರ ಸೂಚಿಸಿದೆ. ಪೌರ ಕಾರ್ಮಿಕ ಮಹಿಳೆಯರಿಗೆ ಸರ್ಕಾರ ಸರ್ಕಾರಿ ಮಹಿಳಾ ನೌಕರರಿಗೆ ನೀಡುವ ಹೆರಿಗೆ ಭತ್ಯೆ, ಗೃಹ ಮುಂತಾದ ಸವಲತ್ತುಗಳನ್ನು ಸರ್ಕಾರ ಘೋಷಿಸಿರುವುದು ಸ್ವಾಗತ. ಹಾಗೆಯೇ ಸರ್ಕಾರ ಈ ಕೂಡಲೇ ಗುತ್ತಿಗೆ ನೌಕರರನ್ನು ಕಾಯಂ ನೌಕರರನ್ನಾಗಿ ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. ಸರ್ಕಾರದ 7ನೇ ಆಯೋಗ ಇಂತಹದೊಂದು ಸಲಹೆ ನೀಡಿದರೂ ಬಹುತೇಕ ಗುತ್ತಿಗೆದಾರರು ರಾಜಕಾರಣಿಗಳು ಬೆಂಬಲಿಗರು ಆಗಿರುವುದರಿಂದ ಗುತ್ತಿಗೆ ಕಾರ್ಮಿಕರಿಗೆ 5-6 ಸಾವಿರ ರೂಪಾಯಿಗಳಷ್ಟು ಕಡಿಮೆ ವೇತನ ನೀಡುತ್ತಿದ್ದರೂ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದರು. ಸೂರ್ಯೋದಯ ಸ್ಟುಡಿಯೋ ಛಾಯಾಗ್ರಾಹಕರಾದ ಅಬ್ದುಲ್ ಅಜೀಜ್ ಅವರು ಮಾತನಾಡಿ, ಇಂದಿನ ದಿನಗಳಲ್ಲಿ ಪೌರ ಕಾರ್ಮಿಕರ ಸೇವೆಯು ಬಹಳಷ್ಟು ಮುಖ್ಯವಾಗಿದೆ. ಕೋವಿಡ್-19 ಸಂದರ್ಭದಲ್ಲಿ ಯಾರೊಬ್ಬರೂ ಸಹ ತಮ್ಮ ಮನೆಗಳನ್ನು ಬಿಟ್ಟು ಹೊರಗಡೆ ಬರುವುದಕ್ಕೆ ಸಹ ಹೆದರುತ್ತಿದ್ದ ಸಂದರ್ಭದಲ್ಲಿ ತಮ್ಮ ಪ್ರಾಣ ಕುಟುಂಬವನ್ನು ಎಲ್ಲವನ್ನು ಬಿಟ್ಟು ಸಾರ್ವಜನಿಕ ಹಿತಾಸಕ್ತಿಗಾಗಿ ಹಗಲು ರಾತ್ರಿ ದುಡಿದಿದ್ದಾರೆ ಎಂದರು. ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಹೊರಗುತ್ತಿಗೆ ವಾಹನ ಚಾಲಕ ಸಂಘದ ಅಧ್ಯಕ್ಷರಾದ ಬಿ ದಿವಾಕರ್ ಮಾತನಾಡಿ, ಇಂದು 3ನೇ ದಿನದ ಮುಷ್ಕರ ಮುಂದುವರೆದಿದ್ದು, ನಗರದಲ್ಲಿ ತ್ಯಾಜ್ಯ ಸಾಗಿಸುವ ಕಸವನ್ನು ದಿನಕ್ಕೆ 30 ಲೋಡಿನಂತೆ 3 ದಿನಕ್ಕೆ 90 ಲೋಡಿನಷ್ಟು ಕಸದ ಲೋಡು ಈಗಾಗಲೇ ಸಂಗ್ರಹವಾಗಿದ್ದು, ಹಿರಿಯೂರು ನಗರದ 31 ವಾರ್ಡ್ಗಳಲ್ಲಿ ಈಗಾಗಲೇ ವಿಪರೀತ ಕಸದಿಂದ ದುರ್ವಾಸನೆ ಮೂಗು ಮುಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗಿದೆ. ಇದರಿಂದಾಗಿ ಸ್ಥಳೀಯ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ. ಆದ್ದರಿಂದ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅತಿ ಶೀಘ್ರದಲ್ಲಿ ತಮ್ಮ ಸಂಪುಟ ಸಭೆಯಲ್ಲಿ ಈ ವಿಷಯವನ್ನು ಗಣನೆಗೆ ತೆಗೆದುಕೊಂಡು ಪೌರ ಕಾರ್ಮಿಕರು, ವಾಹನ ಚಾಲಕರು, ಡಾಟಾ ಎಂಟ್ರಿ ಆಪರೇಟರ್ಗಳು, ವಾಟರ್ ಮ್ಯಾನ್ಗಳನ್ನು ಸರ್ಕಾರವು ಕಾಯಂಗೊಳಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ RL ರಾಜಶೇಖರ್, ಪಿ ಬೀರೇಂದ್ರ, YR ರಂಗನಾಥ್, ಅಭಿಷೇಕ್, ಕಾರ್ತಿಕ್, ಡಿ ಮಂಜುನಾಥ್, ಹನುಮಂತ, ಫಯಾಜ್, ಶ್ರೀನಿವಾಸ್, ಸಿದ್ದೇಶ್, ಶಫೀವುಲ್ಲಾ, ಚಂದ್ರಶೇಖರ್ ಹಾಗೂ ಡಾಟಾ ಎಂಟ್ರಿ ಆಪರೇಟರ್ಗಳಾದ ಕಿರಣ್ ಕುಮಾರ್, ನೇತ್ರಾವತಿ, ಸ್ವಾಮಿ, ಆನಂದ್, ಫರ್ವಿತೇಜ್, ಪೌರ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಬಿ ದುರ್ಗೇಶ್ ಇತರರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಕರ್ನಾಟಕ ರಾಜ್ಯ ಹೊರಗುತ್ತಿಗೆ ವಾಹನ ಚಾಲಕರ ಸಂಘ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ಇವರ ವತಿಯಿಂದ ಅನಿರ್ದಿಷ್ಟಗಳ ಕಾಲ ಮುಷ್ಕರವನ್ನು ಜುಲೈ 1/7/2022 ಹಮ್ಮಿಕೊಂಡಿದ್ದು, ಇಂದಿನವರೆಗೆ 3ನೇ ದಿನದ ಮುಷ್ಕರ ಮುಂದುವರೆದಿದೆ. ಹಾಗಾಗಿ ನಗರದಲ್ಲಿ ತ್ಯಾಜ್ಯ ಸಾಗಿಸುವ ಕಸವನ್ನು ದಿನಕ್ಕೆ 30 ಲೋಡಿನಂತೆ 3 ದಿನಕ್ಕೆ 90-100 ಲೋಡುಗಳಷ್ಟು ಕಸ ಸಂಗ್ರಹ ಆಗಿದ್ದು, ವಾರ್ಡ್ಗಳಲ್ಲಿ ವಿಪರೀತ ವಾಸನೆ, ಕಾಯಿಲೆ, ಕಸಲೆ, ರೋಗ ರುಜಿನಗಳಿಗೆ ತುತ್ತಾಗ್ತಿದ್ದಾರೆ ಜನಗಳು. ಸಾರ್ವಜನಿಕರಿಂದ ಬಹಳಷ್ಟು ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ. ಹಂಗಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತು ಈ ಹೊರಗುತ್ತಿಗೆಯನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡಿ ಈ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡುವ ಎಲ್ಲ ಕಾರ್ಮಿಕರು, ಡಾಟಾ ಆಪರೇಟರು, ನೀರು ಸರಬರಾಜು, ಡ್ರೈವರ್ಸ್ಗಳು ತಾರತಮ್ಯ ಮಾಡ್ದಲೆ ಬರೀ ಪೌರ ಕಾರ್ಮಿಕರೇ ಅಷ್ಟೇ ಸೀಮಿತ ಅಲ್ಲದೆ ಎಲ್ಲರನ್ನು ಹೊರಗುತ್ತಿಗೆಯನ್ನೇ ರದ್ದುಪಡಿಸಿ ನೇರ ಪಾವತಿ ಪರ್ಮನೆಂಟ್ ಆಗಿ ಮಾಡಿ ಕಾರ್ಯನಿರ್ವಹಿಸಿ ನಮ್ಮ ಮಕ್ಕಳು ಮರಿ ವಿದ್ಯಾಭ್ಯಾಸ ಭವಿಷ್ಯದ ಪ್ರಶ್ನೆಗೋಸ್ಕರನಾದರೂ ನಗರದ ಉತ್ತಮ ಒಂದು ಸ್ವಚ್ಛತೆಗೆ ಚಾಲಕರಿಗೂ ಎಲ್ಲರಿಗೂ ಒಂದು ಒಳ್ಳೆಯದಾಗಬೇಕಂತ ಈ ಮೂಲಕ
ಕೇಳಿಕೊಳ್ತಿದ್ದೇನೆ. ಹೊರ ಗುತ್ತಿಗೆದಾರರು, ಪೌರ ಸೇವಕ ನೌಕರರು ಮಾಡ್ತಿರೋ ಮುಷ್ಕರಕ್ಕೆ ನಮ್ಮ ಹಿರಿಯೂರು ನಗರದ ಎಲ್ಲ ಸಾರ್ವಜನಿಕ ವತಿಯಿಂದ ಅವರಿಗೆ ನೂರಕ್ಕೆ ಬೆಂಬಲ. ಏನಪ್ಪ ಅಂದ್ರೆ ನಮ್ಮ ಹಿರಿಯೂರು ನಗರದಾಗ 31 ವಾರ್ಡ್ ಇದ್ದಾವೆ. ಸುಮಾರು 30 ವರ್ಷದಿಂದ ಎಷ್ಟು ಜನ ಇದ್ದಾರೆ ಅಷ್ಟೇ ಜನ ಕೆಲಸ ಮಾಡ್ತಿದ್ದಾರೆ. ಇವ್ರು ಹೊರ ಗುತ್ತಿಗೆದಾರನ್ನು ತಗೊಂಡೋದಕ್ಕೆ ಒಂದು ಸ್ವಲ್ಪ ಸುಧಾರಿಸಿತ್ತು. ಈಗ ಇವ್ರು ತಗೊಂಡ್ರೂ ಇನ್ನೂ ಜನ ಬೇಕು ನಮಗೆ ನಗರದ ಸ್ವಚ್ಛಕ್ಕೆ. ಇವರು 200 ಜನ ಇದ್ದರೆ 100 ಜನದಲ್ಲೇ ಕೆಲಸ ಮಾಡ್ತಿದ್ದಾರೆ. 100 ಜನ ಬೇಕು ನಮ್ಮ ಹಿರಿಯೂರು ನಗರಕ್ಕೆ, 200 ಜನ ಬೇಕು. ಆದರೆ 200 ಜನದ ಕೆಲಸ 100 ಜನ ಮಾಡ್ತಿದ್ದಾರೆ. ಅದರಾಗೂ ಇವರು 30-40 ಜನ ಪರ್ಮನೆಂಟ್ ಆಗಿದ್ದಾರೆ. ಇನ್ನು 60-70 ಜನ ಹೊರ ಗುತ್ತಿಗೆದಾರರು ತಗೊಂಡಿದ್ದಾರೆ. ಅವ್ರು ಏನು 200 ಜನ ಮಾಡೋ ಕೆಲಸ ಇವರು 60 ಜನ ಮಾಡ್ತಿದ್ದಾರೆ ಅಂದರೆ ಇವರ ಆರೋಗ್ಯ, ಇವರ ಫ್ಯಾಮಿಲಿಗೆ ಗೊತ್ತಾಡಿರುತ್ತೆ. ಹಾಗಾಗಿ ಇವರಿಗೆ ಪರ್ಮನೆಂಟ್ ಆಗಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರಿಗೆ ಬೇಗ, ಆದಷ್ಟು ಬೇಗ ಇನ್ನು 1 ದಿನದಾಗೆ 2 ದಿನದಾಗೆ ಆದೇಶ ಹೊರಡಿಸ್ಬೇಕು. ಇಲ್ಲ ಅಂದರೆ 8-10 ದಿನ ಇವರು ಸ್ಟ್ರೈಕ್ ಮಾಡಿದ್ರೆ ಊರಿನ ಎಲ್ಲ ಕಸ ಒಂದೇ ಕಡೆ ಗಪ್ಪು ನಾತ ಆಗಿ ಸುಮಾರು ಸಾರ್ವಜನಿಕರು ಹಾಸ್ಪಿಟ್ಲಿಗೆ ದುಡ್ಡು ಇಡಬೇಕಾಗುತ್ತೆ. ಕೊರೋನಾಕ್ಕಿಂತ ಇನ್ನೂ ಜಾಸ್ತಿ MRI ರೋಗಗಳು ಹರಡ್ತವೆ. ಇವ್ರು ಕೊರೋನಾದಾಗೆ ಮಾಡಿರೋ ಸೇವೆ ಡಾಕ್ಟ್ರುಗಳು 100% ಮಾಡಿದರೆ ಇವರು 200% ಮಾಡಿದ್ದಾರೆ. ಡಾಕ್ಟ್ರುಗಳು ಹೆಣ ಮುಟ್ತಿರ್ಲಿಲ್ಲ ಕೊರೋನಾ ಸತ್ತದವ್ರನ್ನ. ಇವರು ಇಂದು ಮುನ್ನಲೆ ನೋಡಲೆ ಹಗಲು ರಾತ್ರಿಯಲ್ಲೇ ತೆಗೆದು ಗುಂಡಿ ತೆಗೆದು ಇವರೇ, ಮಣ್ಣು ಮಾಡೋದು ಇವರೇ. ಅವ್ರು ಎಷ್ಟು ಕೋಟ್ಯಾಧಿಪತಿ ಆದ್ರೂ ಹೆಣ ಮುಟ್ಟಕ್ಕಾಗ್ತಿರ್ಲಿಲ್ಲ. ಇವರೇ ಮುಟ್ಟಿ ಮಣ್ಣು ಮಾಡಿರೋದು. ಪ್ರಾಣ ಹೊಟ್ಟೆ ಇವ್ರಿಗೂ ಹೆಂಡತಿ ಮಕ್ಕಳು ಇರ್ತಾರಲ್ಲ, ಇವ್ರು ಯಾಕೆ ಮುಟ್ಟಂಥ ಕೆಲಸ ಮಾಡಿದ್ದಾರೆ? ಅಂಥ ಸೇವೆ ಮಾಡಿರೋರು ಇವರಿಗೆ ಕಾಯಂಗೊಳಿಸಲೇಬೇಕು ಅಂತ ನಾನು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಮನವಿ ಮಾಡ್ಕೊಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. 3 ದಿನ ಇವರು ಇರೋದ್ರಿಂದ ಮನೆ ಬಂದಿದ್ರಾಗೆ ಮನೆ ಬಾಗ್ಲಲ್ಲಿ ಎಷ್ಟು ದುರ್ವಾಸನೆ ಬರ್ತಾ ಇದೆ ಅಂದ್ರೆ ಅಷ್ಟು ದುರ್ವಾಸನೆ ಇದೆ. ಗಾಡಿ ಬಂದಿಲ್ಲ ಅಂತ ಹೆಣ್ಮಕ್ಳು ಹೇಳ್ತಾರೆ. ವಾಟರ್ ಮ್ಯಾನ್ ನೀರು ಬಿಡಲಿಲ್ಲ ಅಂತಾರೆ. ಪ್ರತಿಯೊಂದು ಲೈಟ್ ಎಲ್ಲನೂ ಲೈಟ್ ಹೋದ್ರೂ ಲೈಟ್ ಇಲ್ಲ, ಕತ್ಲು ಅಂತಾರೆ. ಇಷ್ಟು 3 ದಿನಕ್ಕೆ ಇಷ್ಟು ಸಮಸ್ಯೆ ಇರೋದ್ರಿಂದ ಇವರು ನಿರಂತರ ಹೋರಾಟ ಮಾಡಿದ್ರು ಅಂದ್ರೆ ಎಷ್ಟು ಸಮಸ್ಯೆ ಉಂಟಾಗುತ್ತೆ. ರೋಗಗಳು ಬರ್ತಾರೆ. ಇವತ್ತಿನ ದಿನ ಎಂಥದ್ದು ಕೊರೋನಾ ಅಂತಾರೆ, ಆಮೇಲೆ ಮಲೇರಿಯಾ, ಟೈಫಾಯ್ಡು, ಡೆಂಗಿ ಪ್ರತಿಯೊಂದಕ್ಕೂ ಅವಕಾಶ ಆಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ದೇನೆ ಸರ್ಕಾರ ಎಚ್ಚೆತ್ತು ಮುಖ್ಯಮಂತ್ರಿಗಳು ತಕ್ಷಣವೇ ಜಾರಿ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಇವ್ರನ್ನ ಬೇಡಿಕೆನ ಈಡೇರಿಸಿ ಲಿಖಿತ ರೂಪದಲ್ಲಿ ಅದನ್ನ ಅನುಷ್ಠಾನಗೊಳಿಸಿ ಜಾರಿ ಮಾಡಿ ಅದನ್ನ ಮುಕ್ಕಿನಲ್ಲೇನೆ ಸೀಮಿತ ಆಗಬಾರದು. ಗೊಳಿಸಿ ಅದನ್ನ ಹೊರಪಡಿಸಿ ಅವ್ರನ್ನ ಕಾಯಂಗೊಳಿಸಬೇಕು ಎಂಬುದು ನನ್ನ ಬೇಡಿಕೆ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.